ಕಮಾನ್ ರಾಮ. ಇವನು ಬೆಂಕಿ ಭದ್ರ, ನಮ್ಮ ಗುಂಪಿಗೆ ಲಾಯಕಾದ ಮೊದಲನೇ ವ್ಯಕ್ತಿ. ಕಳ್ಳ ಬಟ್ಟಿ ತಂದು ಮಾರೋದ್ರಲ್ಲಿ ಕಿಂಗ್. ಜೇಬಿಗಾಗ್ಲಿ ಮನೆಗಾಗ್ಲಿ, ಕಬ್ಬಿಣ ಪೆಟ್ಟಿಗೆಗಾಗ್ಲಿ, ಕತ್ಲಾಗ್ಲಿ ಬೆಳಕಾಗ್ಲಿ, ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಕನ್ನ ಹಾಕೋ ಕುಲಾವಿ ಕೆಂಪ. ಇವನು ಪಿಂಟು. ಪ್ರಾಣಿಗಳ ಜೊತೆಯಲ್ಲಿ ಮನುಷ್ಯರನ್ನು ಬೇಟೆ ಆಡೋ ಕೀಚ್ಕಾಯ. ನಿಮ್ಮ ಗುಂಪಿನ ಇಡೀ ಹಿಸ್ಟ್ರಿ ಚೆನ್ನಾಗಿ ಸ್ಟಡಿ ಮಾಡಿದೀನಿ ಸರ್ ನಾನು. ಅಷ್ಟೇ ಅಲ್ಲ, ಹಗಲು ರಾತ್ರಿ ಕಣ್ಣು ಬಿಡದೆ ನಿದ್ದೆ ಮಾಡ್ತಾ ಇರ್ತಾನಲ್ಲ ನಿಮ್ಮ ಅಣ್ಣ ಕುಂಭಕರ್ಣ, ಅವನು ಚೆನ್ನಾಗಿ ಗೊತ್ತು. ಹಾಗಾದ್ರೆ ಕೈ ಮಿಲಾಸದ ಅಭ್ಯಂತರ ಇಲ್ಲ ತಾನೆ? ಕೈಯ ನನ್ ಕಾಲ್ ಧೂಳು ತಿನ್ನಕ್ಕೂ ನಾಲಾಯಕಿ ಬಡ್ಡಿ ನನ್ ಮಕ್ಕಳು. ಇದು ಕಸರತ್ ಮಾಡಿರೋ ಕೈಗಳು. ಯಾಕೆ ಸುಮ್ಮನೆ ಕಷ್ಟ ಪಡ್ತೀರಿ? ಏನಿವೆ